ಕೊರೋನಾ ಹಿನ್ನೆಲೆಯಲ್ಲಿ ವಾರ್ಷಿಕ ಜಾತ್ರೆಗಳಿಗೆ ಬ್ರೇಕ್ ಬಿದ್ದಿದ್ದು, ಇದೀಗ ಕೊರೋನಾ ಕಡಿಮೆಯಾದ ಹಿನ್ನೆಲೆಯಲ್ಲಿ ಹೆಜಮಾಡಿ ಗ್ರಾಮ ದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ವಾರ್ಷಿಕ ಜಾತ್ರೆಯ ಪೂರ್ವಭಾವಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿದ್ದು, ಈ ಪುಣ್ಯ ಕಾರ್ಯಕ್ರಮಕ್ಕೆ ಗ್ರಾಮ ಹಾಗೂ ಹೊರ ಗ್ರಾಮಗಳಿಂದ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ದೇವಳದ ಆಡಳಿತ ಮುಖ್ಯಸ್ಥರ ದಯಾನಂದ ಹೆಜಮಾಡಿ, ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ 2 ವರ್ಷಗಳ ಜಾತ್ರಾ ಮಹೋತ್ಸವಕ್ಕೆ ಹಿನ್ನಡೆಯಾಗಿದ್ದು, ಈ ವರ್ಷ ದೇವರ ಅನುಗ್ರಹದಿಂದ ಜಾತ್ರೆಗಳು ಯಾವುದೇ ವಿಘ್ನಗಳಿಲ್ಲದೆ ಆರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಬಲಿ ಸೇವೆ ಸಹಿತ ವಿವಿಧ ಧಾರ್ಮಿಕ ಸೇವೆಗಳ ಬಳಿಕ ಮುಂದಿನ 6ನೇ ತಾರೀಕಿನಂದು ಮಹಾರಥೋತ್ಸವ ನಡೆಯಲಿದೆ. ಈ ಎಲ್ಲ ಪುಣ್ಯ ಕಾರ್ಯಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿದ್ದಾರೆ. ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನ ನಮ್ಮದು ಇದು ಗ್ರಾಮ ದೇವಸ್ಥಾನ. ಪ್ರತಿ ವರ್ಷದಾಗಿ ಈ ವರ್ಷ ಕೂಡ ನಾವು ಮಹಾಶಿವರಾತ್ರಿ ದಿವಸ ಧ್ವಜಾರೋಹಣ ಆಗಿ ಜಾತ್ರೆಯ ಮಹೋತ್ಸವ ಇವತ್ತು ಪ್ರಾರಂಭ ಆಗ್ತಿದೆ. ಜಾತ್ರೆಯ ಮಹೋತ್ಸವ ಪ್ರಾರಂಭದಲ್ಲಿ ಮಧ್ಯದಲ್ಲಿ ದೇವರದ್ದು ಬಲಿ ಎಲ್ಲ ನಡೀಲೇಕುಂಟು. ಆದರೆ ನಮ್ಮದು 6ನೇ ತಾರೀಕು ಮಹಾರಥೋತ್ಸವ, ದೇವರ ರಥಾರೋಹಣ ಮಾಡಿ ಎಲ್ಲ ಗ್ರಾಮದ ಎಲ್ಲ ಒಟ್ಟಿ ಸೇರುವಂಥ ಒಂದು ಪವಿತ್ರವಾದ ದಿನವಾಗಿದೆ. ನಮ್ಮ ಈ ರಥೋತ್ಸವದೊಂದು ದೇವರ ರಥಾರೋಹಣ ಮಾಡಿ ಇಡೀ ನಾವು ರಥವನ್ನು ಎಳೆದು ದೇವರ ಮಹೋತ್ಸವವನ್ನು ನಡೆಸುತ್ತಿದ್ದೇವೆ. ಪ್ರತಿ ವರ್ಷದಾಗಿ ನಡೀತಾ ಉಂಟು. ನಂತರ ನಮ್ಮದು ಬರುವ ಏಪ್ರಿಲ್ ತಿಂಗಳಲ್ಲಿ ನಮ್ಮದು ಇದು ಜೀರ್ಣೋದ್ಧಾರ ಕಾರ್ಯ ನಡೀತಾ ಉಂಟು. 5ನೇ ತಾರೀಕು ನಾಗಮಂಡಲ, 6ನೇ ತಾರೀಕು ಬ್ರಹ್ಮಕಲಶ ಸೇವೆ ನಡೀತಾ ಉಂಟು ನಮ್ಮ ಗ್ರಾಮ ದೇವರಿಗೆ. ಇದು ಪೂರ್ವಭಾವಿಯಾಗಿ ನಾವು ಅದಕ್ಕೆ ಜಾತ್ರೆಯನ್ನು ಮೊದಲು ಪ್ರಾರಂಭಿಸಿ ಆನಂತರ ನಾವು ಬ್ರಹ್ಮಕಲಶದ ಏನು ಕಾರ್ಯಕ್ರಮ ಉಂಟು ಅದನ್ನು ನಾವು ನಡೆಸ್ತೇವೆ. ಪರಪೂರ್ಣ ನಮ್ಮ ಎಲ್ಲ ಭಗತ್ ಬಾಂಧವರಿಗೆ ನಮ್ಮ ಜಾತ್ರೆ ಮತ್ತು ಬ್ರಹ್ಮಕಲಶಕ್ಕೆ ಸೇರಿ ಆ ಭಗವಂತನ ಒಂದು ಕೃಪೆಗೆ ಪಾತ್ರವಾಗಬೇಕಾಗಿ ನಾನು ನಮ್ಮ ಆಡಳಿತ ಮುಖ್ಯಸ್ಥರಾಗಿ ಎಲ್ಲರ ನಾನು ವಿನಂತಿ. ಸುರೇಶ್, ವಿ4 ನ್ಯೂಸ್, ಯರ್ಮಾಳ್.